ಸೂಪರ್ ಉಂಟು. ಬೆಳೆದಿದ ಈಗ ನಾನು ಸಹ ಒಂದು ತಿಂದು ನೋಡ್ತೇನೆ. ಇದು ಬದನೆ ಸಾಂಬಾರು ನಂಜಿ ಆಗಬಾರ್ದು ಅಂತ ಇದ್ರೆ ಅದರ ತೊಟ್ಟಿನ ಭಾಗವನ್ನು ಹೀಗೆ ಹಾಕಬೇಕಂತೆ ನೋಡಿ. ನಾವು ಬರುವಾಗ ಉಂಟಲ್ಲ ಒಂದು ದೊಡ್ಡ ಇನ್ಸಿಡೆಂಟ್ ಆಯಿತು ನಮ್ಮೊಟ್ಟಿಗೆ. ಅದು ಪೆಟ್ರೋಲ್ ಪಂಪಲ್ಲಿ. ಪುಣ್ಯಕ್ಕೆ ನಾವು ಬಚಾವಾದೆವು. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಅಶ್ವಿನಿ ಬ್ಲಾಗ್ಸ್. ಇವತ್ತಿನ ವಿಡಿಯೋ ಉಂಟಲ್ಲ ತುಂಬ ಇಂಟ್ರೆಸ್ಟಿಂಗ್ ಉಂಟು. ಸೊ ಎಲ್ಲಿ ಸಹ ಸ್ಕಿಪ್ ಮಾಡದೆ ಕೊನೆ ತನಕ ಸಹ ನೋಡಿ ಆಯಿತಾ. ನಾವು ಬೆಂಗಳೂರಿಂದ ಹೊರಟವರು ಉಂಟಲ್ಲ ಮನೆಗೆ ಮಧ್ಯರಾತ್ರಿ 3 ಗಂಟೆಗೆಲ್ಲ ತಲುಪಿದೆವು. ಪುಣ್ಯಕ್ಕೆ ನಮಗೆ ಉಂಟಲ್ಲ ಎಲ್ಲಿ ಕೂಡ ಒಂದು ಸ್ವಲ್ಪ ಕೂಡ ಮಳೆ ಬರಲಿಲ್ಲ. ಗೊತ್ತುಂಟ, ಒಂದು ಎಷ್ಟು ಆರಾಮದಾಯಕವಾದಂತಹ ಪ್ರವಾಸ ಆಯಿತು ಅಂತ ಹೇಳಿದರೆ ಇದಕ್ಕೆ ನಮ್ಮ ಗೋಮಾತೆಯರೇ ಅವರ ಆಶೀರ್ವಾದವೇ ಕಾರಣ ಅಂತ ಹೇಳಬೇಕಷ್ಟೇ. ನಾವಿಲ್ಲಿ ನಾವು ಗಾಡಿಗೆ ಹತ್ತಿಸುವಾಗ ಸಹ ಹಾಗೆ ಮಳೆ ಇರಲಿಲ್ಲ. ಅದೇ ನಾವು ಉಪ್ಪಿನಂಗಡಿಗೆ ತಲುಪುವ ಕೂಡಲೇ ಜೋರು ಮಳೆ. ಇಲ್ಲಿ ಸಹ ಹಾಗೆ ಅಂತೆ, ಫುಲ್ಲು ಮಳೆ ಅಂತೆ. ನಮ್ಮ ಅಂಗಳ ಫುಲ್ಲು ನೀರಾಗಿತ್ತಂತೆ ಆಯಿತಾ. ಆ ಥರ ಏನಾದರೂ ಮಳೆ ಬರ್ತಿದ್ರೆ ಉಂಟಲ್ಲ ನಾವು ಹತ್ತಿಸ್ಲಿಕ್ಕೆ ಇರಲಿಲ್ಲ. ವರ್ಧನ ಹತ್ತಿಸ್ಲಿಕ್ಕೆ ನಾವು ತುಂಬ ಕಷ್ಟಪಟ್ಟಿದ್ದೇವೆ. ಹಾಗೆ ಅಲ್ಲಿ ಅವರು ನಮಗೆ ಎಂತೆಲ್ಲ ಕೊಟ್ಟು ಕಳಿಸಿದ್ದಾರೆ ಗೊತ್ತುಂಟಾ. 2 ಹಲಸಿನಕಾಯಿ ನಮಗೆ ಬೇರೆ, ನಮ್ಮ ಪಿಕಪ್ನವರಿಗೆ ಬೇರೆ. ಆಮೇಲೆ ನುಗ್ಗೆಕೋಡು, ನುಗ್ಗೆ ಸೊಪ್ಪು, ಮತ್ತು ಇದು ಪಡುವಳಕಾಯಿ ಅದು ಸಹ ಕೊಟ್ಟಿದ್ರು. ಅದು ಎಲ್ಲಿ ಬಾಕಿ ಆಯಿತು ಗೊತ್ತಿಲ್ಲ. ಹಾಗೆ ಅಷ್ಟೆಲ್ಲ ಕೊಟ್ಟಿದ್ದಾರೆ. ಅದು ಕೇಸರಿ ಅನ್ನುವಂತಹ ಒಂದು ವಿಶೇಷವಾದ ಇದು ಹಲಸಿನ ಹಣ್ಣಂತೆ. ಸೊ ಅದನ್ನೆಲ್ಲ ಇವತ್ತಿನ ಬ್ಲಾಗಲ್ಲಿ ನೋಡುವ. ಹಾಗೆ ಈ ಸ್ಕ್ಯಾಮ್ನ ವಿಷಯವಾಗಿ ಸಹ ನಾವು ಡಿಸ್ಕಸ್ ಮಾಡುವ ಆಯಿತಾ. ಹಾಗೆ ಈ ವ್ಲಾಗನ್ನು ಎಲ್ಲಿ ಸಹ ಸ್ಕಿಪ್ ಮಾಡಬೇಡಿ, ಫುಲ್ಲಾಗಿ ನೋಡಿ ಆಯಿತಾ. ಗುಡ್ ಮಾರ್ನಿಂಗ್, ರಾಮ್ ರಾಮ್. ನೋಡಿ, ಇದು ನುಗ್ಗೆಕಾಯಿ ನಮಗೆ ಅಲ್ಲಿ ಫಾರ್ಮ್ನವರು ಕೊಟ್ಟದ್ದು. ನಮ್ಮ ವರ್ಧನ್ ಮತ್ತು ವೃದ್ಧಿ ಶಂಭು ಹೋಗಿದ್ದಾರಲ್ಲ ಆ ಫಾರ್ಮಲ್ಲಿ ನೋಡಿ ನುಗ್ಗೆಕಾಯಿ ಮತ್ತು ಹಲಸೆ ನಮ್ಮ ಪಿಕಪ್ನ ಡ್ರೈವರ್ಗೆ ಸಹ ಕೊಟ್ಟಿದ್ದಾರೆ, ಇಬ್ಬರಿಗೆ ಸಹ ಕೊಟ್ಟಿದ್ದಾರೆ. ಇದು ಎಂಥ ಒಂದು ವಿಶೇಷ ತಳಿ ಅಂತೆ, ಕೇಸರಿ ಅಂತ ಹೇಳಿ. ನಾವು ಸಹ ಫಸ್ಟ್ ಟೈಮ್ ಕೇಳಿದ್ದು. ನೋಡುವ ಕಟ್ ಮಾಡಿ ಆಗುವಾಗ. ಇವತ್ತು ಸಿದ್ಧಾರ್ಥನಿಗೆ ಅವನ ರಥವನ್ನು ಸರಿ ಮಾಡುವ ಅನ್ನುವಂತಹ ಮನಸ್ಸು ಬಂದಿದೆ ಅಂತೆ. ಸೊ ಏನು ಮಾಡ್ತಾ ಇದ್ದಾನೆ ಅಂತ ನೋಡಿ ಇಲ್ಲಿ. ಇವತ್ತು ನಾನು ನುಗ್ಗೆಕಾಯಿ ಮತ್ತು ಬದನೆಕಾಯಿ ಹಾಕಿ ಸಾಂಬಾರು ಮಾಡ್ತಾ ಇದ್ದೇನೆ, ಬೋಳು ಸಾರು. ಇದು ನೋಡಿ, ಇದು ಹೇಗೆ ಉಂಟಂತ, ಭಾರಿ ಚಂದ ಉಂಟಲ್ಲ ನೋಡಿ. 1 ಬದನೆ ಮತ್ತು 2 ನುಗ್ಗೆಕೋಡು. ಇವತ್ತು ಯಾವ ಕಲರಿನ ಸಾಂಬಾರು ನೋಡಿ. ಇಲ್ಲಿ ಮಸೂರಿ ದಾಲ್ ನಾನು ಬೇಯಿಸ್ತಾ ಇದ್ದಾನೆ. ಮತ್ತು ನೋಡಿ ಇದರಲ್ಲಿ ನೋಡಿ ಎಷ್ಟು ಕಲರ್ ಉಂಟು ನೋಡಿ ಇವತ್ತು. ಇದು ಬದನೆ ಸಾಂಬಾರು ನಂಜಿ ಆಗಬಾರ್ದು ಅಂತ ಇದ್ದರೆ ಅದರ ತೊಟ್ಟಿನ ಭಾಗವನ್ನು ಹೀಗೆ ಹಾಕಬೇಕಂತೆ ನೋಡಿ. ಅಂದರೆ ಅದರ ಹೊರ ಕವಚ ಉಂಟಲ್ಲ ನೋಡಿ, ಹೊರ ಕವಚ ತೆಗೆದು ಇಲ್ಲಿ ಹೀಗೆ ದಂಡು ಸಿಗ್ತದಲ್ಲ ಆ ದಂಡನ್ನು ಮಾತ್ರ ಹಾಕೋದು ನೋಡಿ. ಇಷ್ಟು ಸಿಕ್ಕಿದಾಯ್ತಾ ನುಗ್ಗೆ ಸೊಪ್ಪಿನ ಎಲೆ ನೋಡಿ. ಇದರಲ್ಲಿ ಸ್ವಲ್ಪ ಹೆಕ್ಲಿಕ್ಕೆ ಉಂಟು. ಹಸ್ಬೆಂಡ್ ಕಟ್ ಮಾಡ್ತಾ ಇದ್ದಾರೆ. ಕ್ಲಿಯರ್ ಆಗಿ ನಮಗೆ ಸಹ ಗೊತ್ತಿಲ್ಲ ಇದು ಹಣ್ಣಾಗಿದ್ದ ಎಂತ ಅಂತ ಹೇಳಿ. ಪರಿಮಳ ಬರ್ತಾ ಉಂಟು, ಡುಬ್ ಡುಬ್ ಅಂತ ಸೌಂಡ್ ಆಗ್ತಾ ಉಂಟು. ಸೊ ಕಟ್ ಮಾಡಿದ ಮೇಲೆ ಗೊತ್ತಾಗಬೇಕಷ್ಟೇ. ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಹಣ್ಣಾಗಿದೆ, ಕೇಸರಿ ಅನ್ನುವಂತಹ ತಳಿ ಅಂತೆ ಇದು. ವಾಹ್ ವಾಹ್, ಕಲರ್ ನೋಡಿದ್ರೆ ಅದೊಂದು ಸೂಪರ್ ಉಂಟು. ಬೆಳೆದಿದ ಈಗ ನಾನು ಸಹ ಒಂದು ತಿಂದು ನೋಡ್ತಾನೆ. ಒಂದು ಸಣ್ಣ ಪೀಸು ತಿಂದು ನೋಡು ನೋಡಿ. ಇದಕ್ಕೆ ಹೆಸರು ಕೇಸರಿ ಅಂತ ಹೆಸರಂತ. ಇದಕ್ಕೆ ಕೇಸರಿ ತಳಿಯ ಹಲಸಿನ ಹಣ್ಣು. ಬೀಜದಿಂದೆಲ್ಲ ಆಗುದಿಲ್ಲ, ಗಿಡವೇ ಮಾಡ್ಬೇಕಂತ. ಇದ್ರದ್ದು ಗಿಡ ತಂದೆ ನೆಟ್ಬೇಕಂತೆ. ವಾ, ಜ್ಯೂಸಿ 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 ಜ್ಯೂಸಿ, ವಾ ಅಂತ ಸಿಪ್ಪೆಲ್ಲ. ಇದು ನಾನು ಬೀಜ ಮಾಡುವ ಅಂತ ಇಡ್ತಾ ಇದ್ದೇನೆ ಇದನ್ನು. ಕೇಸರಿ ಹಲಸಿನ ಹಣ್ಣಿನ ರುಚಿ ಸವಿಯುವಂತಹ ಒಂದು ಭಾಗ್ಯ ಸಿಕ್ಕಿದೆ.
ನಮ್ಮ ವರ್ಧನ್ ಮತ್ತು ವೃದ್ಧಿ ಶಾಂಭುವಿನಿಂದಾಗಿ. ಭಾರಿ ರುಚಿ, ಭಾರಿ ರುಚಿ. ನೋಡಿ, ಎಲ್ಲರಿಗೂ ಕೊಟ್ಟಾಯ್ತು, ತುಂಬ ಖುಷಿಯಿಂದ ತಿಂತಿದ್ದಾರೆ. ನಾವು ಬರುವಾಗ ಉಂಟಲ್ಲ, ಒಂದು ದೊಡ್ಡ ಇನ್ಸಿಡೆಂಟ್ ಆಯಿತು ನಮ್ಮೊಟ್ಟಿಗೆ. ಅದು ಪೆಟ್ರೋಲ್ ಪಂಪಲ್ಲಿ. ಪುಣ್ಯಕ್ಕೆ ನಾವು ಬಚಾವಾದೆವು, ಆ ಒಂದು ಸ್ಕ್ಯಾಮಿಂದ ನಾವು ಬಚಾವಾದೆವು. ಸೊ ಅದು ಎಂತಹ ಸ್ಕ್ಯಾಮ್, ನೀವು ಕೂಡ ಎಲ್ಲರೂ ಕೂಡ ಇದರ ಬಗ್ಗೆ ತಿಳ್ಕೊಂಡಿದ್ರೆ ಒಳ್ಳೆಯದು ಅಂತ ಹೇಳಿ ಅದನ್ನು ನಿಮ್ಮ ಜೊತೆಗೆ ನಾವು ಶೇರ್ ಮಾಡ್ತಾ ಇದ್ದೇವೆ. ಸೊ ಸರಿಯಾಗಿ ಕೇಳಿ, ಇದನ್ನು ಬೇರೆಯವರಿಗೆ ಸಹ ಈ ವಿಡಿಯೋವನ್ನು ಶೇರ್ ಮಾಡಿ, ಆಯಿತಾ. ನನ್ನ ಹಸ್ಬೆಂಡ್ ನೋಡಿದ್ದಾರೆ, ನನಗೆ ವಿಡಿಯೋ ರೆಕಾರ್ಡ್ ಮಾಡಲಿಕ್ಕೆ ಆಗಲಿಲ್ಲ. ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು, ನನ್ನ ಹಸ್ಬೆಂಡಿದ್ದು ಸಹ ಸ್ವಿಚ್ ಆಫ್ ಆಗಿತ್ತು. ಮತ್ತು ಅವರು ಪಿಕಪ್ನವರದು ಇದ್ದಿದ್ದದು ಸಣ್ಣ ಫೋನು, ಸ್ಮಾರ್ಟ್ ಫೋನ್ ಇತ್ತಾ ಇಲ್ಲೋ ಗೊತ್ತಿಲ್ಲ ನನಗೆ. ಹಾಗಾಗಿ ಆ ಮೂಮೆಂಟ್ ನನಗೆ ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ. ಆ ಟೈಮಲ್ಲಿ ಎಂತೆಲ್ಲ ಆಯಿತು ಅಂತ ಹೇಳಿ ನನ್ನ ಹಸ್ಬೆಂಡ್ಗೆ ಮತ್ತು ಪಿಕಪ್ನವರಿಗೆ ಗೊತ್ತುಂಟು. ನಾನು ಅಷ್ಟು ಅದನ್ನು ತಲೆಗೆ ಹಚ್ಚಿ, ಅಂದರೆ ಅಷ್ಟೊಂದು ಅದನ್ನು ಕೇರ್ ಮಾಡಲಿಲ್ಲ. ಮತ್ತೆ ಗಾಡಿಯಲ್ಲಿ ಕೂತು ಇವರು ಎಕ್ಸ್ಪ್ಲೈನ್ ಮಾಡುವಾಗ ಗೊತ್ತಾಯ್ತು, ಇವರು ನಮ್ಮನ್ನು ಮೋಸ ಮಾಡಲಿಕ್ಕೆ ಹೋಗಿದ್ರು ಅಲ್ಲಿಯ ಪೆಟ್ರೋಲ್ ಪಂಪ್ನವರು ಅಂತ ಹೇಳಿ. ಹಾಗೆ ಅವರ ಹತ್ರವೇ ಕೇಳುವ ಎಂತ ಅಂತ. ಅಲ್ಲಿ ಪೆಟ್ರೋಲ್ ಪಂಪಲ್ಲಿ ಎಂಥದ್ದು ಇನ್ಸಿಡೆಂಟ್ ಆದದ್ದು? ಪೆಟ್ರೋಲ್ ಪಂಪಲ್ಲಿ ಅವರು ಪೆಟ್ರೋಲ್ ಹಾಕಲಿಕ್ಕೆ ನಾವು ಹೇಳಿದಷ್ಟು ಹಾಕದೆ ಏಮಾರಿಸಲಿಕ್ಕೆ ನೋಡಿದ್ದು. ನಾವು ಡೀಸೆಲ್ ಹಾಕಲಿಕ್ಕೆ ಹೋಗಿ ಅಲ್ಲಿ ನಿಲ್ಲುವಾಗ ಅವರು ಪೆಟ್ರೋಲ್ ಪಂಪಲ್ಲಿ ಆ ಜಾಗಕ್ಕೆ ಒಬ್ಬ ಬಂದ ಡೀಸೆಲ್ ಹಾಕಲಿಕ್ಕೆ ಡೀಸೆಲ್ ಹಾಕಲಿಕ್ಕೆ ಇದು ಮಾಡಿದ. ಈಗ ಪಿಕಪ್ನವರು 2000 ಡೀಸೆಲ್ ಹಾಕಲಿಕ್ಕೆ ಹೇಳಿದರು. ಅವರು ಶುರು ಮಾಡಿದರು ಹಾಕಲಿಕ್ಕೆ. ಆಗ ಮತ್ತೊಬ್ಬ ಬಂದ ನಮಗೆ ಪೇಮೆಂಟ್ ಹೇಗೆ ಅಂತ ಕೇಳಿದ, ಕ್ಯಾಶ್ ಅಂತಂದೇಳಿ. ನಾನು ಸ್ವೈಪ್ ಮಾಡೋದು ಅಂತ ಹೇಳಿದೆ. ಸ್ವೈಪ್ ಮಾಡು ಅಂತೇಳಿ ಅದಕ್ಕೆ ಬೇಕಾಗುವ ಇದೆಲ್ಲ ಇದು ವ್ಯವಸ್ಥೆ ಮಾಡಿದೆ. 2000 ಅಂತೇಳಿ ಇದೆಲ್ಲ ಮಾಡಿದೆ. ಬಟ್ ಅಲ್ಲಿ ಹಾಕಿ ಆವಾಗ ಡೀಸೆಲ್ ಹಾಕಿ ಆಯಿತು. ಇವನಿಗೆ ಡ್ರೈವರಿಗೆ ಪಿಕಪ್ನವರಿಗೆ ಆಶ್ಚರ್ಯ ಆಯಿತು, ಇಷ್ಟು ಬೇಗ ಏನು ನೋಡುವಾಗ 500 ರೂಪಾಯಿದು ಮಾತ್ರ ಹಾಕಿದೆ ಅಷ್ಟೇ. ನಾವು 2000 ಹೇಳಿದ್ದು ಅಂತ ಹೇಳುವಾಗ ಅಂತೇಳಿ ಇದೇ ಮಾಡಿದ್ವಿ. ಈ ಕಡೆ ಒಂದು ಸಹ ಅದಕ್ಕೆ ಏನೋ ಮಾತಾಡಲಿಲ್ಲ, ಸುಮ್ಮನೆ ಆಯ್ತಾಯಿತು ಅಂತೇಳಿ ಇದು ಮಾಡಿದಷ್ಟೇ. ಇದು ಮಾಡಿದೆ. ನಾವು 2000 ರೂಪಾಯಿ ಹಾಕಿ ಸ್ವೈಪ್ ಮಾಡಲಿಕ್ಕೆ ಮಾಡಿದೆ. ಇದು ಮಾಡಿದೆ. ಪಿನ್ನೆಲ್ಲ ಹಾಕುವ ಇಡುಕಿ ನೋಡೋದು ನಮ್ಮ ಇದನ್ನು. ಅಲ್ಲ, ಮತ್ತೆ ಎಂತಾಯಿತು? 500 ರೂಪಾಯಿದು ಹಾಕಿ ಆದಮೇಲೆ ಹಾಕಿ ಆಯಿತು ಅಂತೇಳಿ ಪುನಃ ನಿಲ್ತಾ. ಆವಾಗ ಡ್ರೈವರಿನ ಇವರು ಪಿಕಪ್ನವರು ರಪ್ಪ ನೋಡಿದರು. ನೋಡುವಾಗ ಅಲ್ಲಿ 1500 ಉಂಟಷ್ಟೇ. ಮತ್ತು ಅವನಿಗೆ ಹೇಳಿದರು, 2000 ಹೇಳಿದಲ್ಲ ಮಾರೆ, 2 ಸಲ ಹೇಳಿದಲ್ಲ, ಎಷ್ಟು ಸಲ ಹೇಳಿದ್ದು ನಾವು 2000 ಹೇಳಿದಲ್ಲ ಅಂತೇಳಿ. ಅದಕ್ಕೆ ಏನು ಅಂತೇಳಿ ರೆಸ್ಪಾನ್ಸ್ ದೊಡ್ಡ ಇದೇ ಮಾಡೋದಿಲ್ಲ. ಹೀಗಾಯ್ತು ಹಾಗಾಯಿತು ಅಂತ ಏನು ಹೇಳೋದಿಲ್ಲ. ಸುಮ್ಮನೆ ಹೇಳಿದರೆ ಹೌದಾ ಅಂತೇಳಿ ಇದು ಮಾಡಿ ಅಂತೇಳಿ ಹಾಗೆ ಪುನಃ ಒಂದು ಅದನ್ನು ಭರ್ತಿ ಮಾಡಿ 2000ಕ್ಕೆ ಭರ್ತಿ ಮಾಡಿದರು. ಅಲ್ಲಿಂದಲೇ ಅದನ್ನು ಕಂಟಿನ್ಯೂ ಮಾಡಿ 2000ಕ್ಕೆ ಭರ್ತಿ ಮಾಡಿದರು. ಅಂದರೆ 3-4 ಸಲ ಹೇಳಬೇಕಾಯ್ತು. ನಾವು ಒಂದು ಹೇಳಬೇಕಿದೆ. ನಾವು ಆ್ಯಕ್ಚುಲಿ ಅವರು ಹಾಕಿದ್ದಾರೆ ಅಂತೇಳಿ ಆ್ಯಕ್ಚುಲಿ ನಾವು ಹೇಳೋದು 2000 ರೂಪಾಯಿ ಹಾಕಿ ಅಂತ ಹೇಳೋದು. ನಾವು ಮತ್ತೆ ಹಾಕ್ತಾ ಇರ್ತಾರೆ, ನಾವು ಮತ್ತೆ ಹಣ ಕೊಟ್ಟು ಬರೋದು. ಬಟ್ ಈಗ ನೋಡುವಾಗ ಅವರು ಆಯಿತು ಅಂತೇಳಿ ನಾವು ಸುಮ್ಮನೆ ಹೀಗೆ ಬಂದರೆ ಕಷ್ಟ. ನಾವು ಅದನ್ನು ಅಲ್ಲಿ ಮೀಟ್ರನ್ನು ಚೆಕ್ ಮಾಡಬೇಕಾಗ್ತದೆ. ಯಾಕೆಂತ ಹೇಳಿದರೆ ಅವರು 500 ಹಾಕಿ 2000 ಆಯಿತು ಅಂತ ಹೇಳಿ ನಾವು ಇಲ್ಲಿಂದ ನಮ್ಮಿಂದ ಹಣ ತಗೊಂಡು, ಅಂದರೆ ಅವರಿಗೆ ಫಸ್ಟಿಗೆ 500 ರೂಪಾಯಿ ಹಾಕಿ ಅದರಲ್ಲೇ ಅದನ್ನು 0 ಮಾಡದೆ ಪುನಃ 1500 ಮಾಡಿದ್ದು. ಅದನ್ನೇ ಕಂಟಿನ್ಯೂ ಮಾಡಿ 1 ಅಂದರೆ ಅಲ್ಲಿ ಸಹ ನಾವು ಈಗ 2000 ಆಯಿತು ಅಂತ ಅವ್ರು ಹೇಳುವ ಚಾನ್ಸ್ ಕೂಡ ಇತ್ತು. ನಾವು ಸರಿ ನೋಡೋದಿದ್ರೆ ಈಗ 0 ಮಾಡಿದ ಹಾಗೆ ಮಾಡಿದರೆ 1500 ಪ್ಲಸ್ ಫಸ್ಟ್ ಇದು 500. ಹೌದು, ಹಾಗೆ ಸಹ ಮಾಡೋ ಚಾನ್ಸ್ ಹಾಗೆ ಸಹ ಮಾಡೋ ಚಾನ್ಸ್. ನಾವು ಅದನ್ನೇ ಕಂಟಿನ್ಯೂ ಮಾಡಿದ ಕಾರಣ ನಾವು ಅದನ್ನು ನೋಡಿದ್ವಿ. ಹಾಗೆ ಹೇಳಲಿಲ್ಲ ಅವೇನು ಪುಣ್ಯದಲ್ಲಿ. ಹಾಗೆ ಹೇಳಿದರೆ ನಾವು ಅದಕ್ಕೂ ಪುನಃ ನಾವು ಜಗಳ ಮಾಡಬೇಕಿತ್ತು. ನೀವು 0 ಮಾಡಲಿಲ್ಲ, ಈಗ 1500 ಹಾಕಿ ಅದನ್ನೇ ಹಾಗೆ ಅಂತೇಳಿ ಹಾಗೆ ಮಾಡುವ ಇದು ಸಹ ಕಾಣ್ತಾ ಉಂಟು ನನಗೆ. ಹೌದು, ಹಾಗೆ ಅಂತ ಅದು ಸ್ಕ್ಯಾಮ್ ಮಾಡ್ತಾರೆ. ಬಟ್ ಹಾಗೆ ಅದನ್ನು 500ರಿಂದ 1500 ಮಾಡಿದೆ. 1500 ಮಾಡಿ ಪುನಃ ನಿಲ್ಲಿಸಿ ನಾವು ಪುನಃ ಆಯಿತು ಅಂತೇಳಿ ನಾವು ಹೀಗೆ ಬರ್ತಿದ್ರೆ ಮುಗೀತಿತ್ತು. 500 ರೂಪಾಯಿ ಲಾಸ್ ಆಗ್ತಿತ್ತು. ಮತ್ತು ನೋಡುವಾಗ 1500 ಉಂಟು. 1500 ಅಲ್ಲ ಮಾರೆ 2000 ಅಂತ ಹೇಳಿದ್ರು. ಹಾಗೆ ಪುನಃ ಮಾಡಿ 2 ಸಲ ಕಿವಿ ಕೇಳೋದಾಗೆ ಮಾಡಿದ. ಬಟ್ ಅವ ಮತ್ತು ಹೀಗೆ ಯಾಕೆ ಆಯಿತು ಅಂತ ಹೇಳುವಾಗಲೂ ಅವ ದೊಡ್ಡ ಅದಕ್ಕೊಂದು ಸೀರಿಯಸ್ನೆಸ್ ತೋರಿಸಲಿಲ್ಲ. ಹಾಗೆ ತಪ್ಪಾಯಿತು, ಹೀಗಾಯಿತು ಹಾಗೆ ಆಯಿತು ಅಂತ ಹೇಳಲಿಕ್ಕೆ ಹೋಗಲಿಲ್ಲ. ಅದು ದೊಡ್ಡ ಒಂದು ಇದರಾಗೆ ಕಿವಿಗೆ ಬೀಳದಾಗೆ ಮಾಡಿದ್ದ. ಇದು ನಾವು ಹೇಳಿದ್ದಕ್ಕೆ ಲಾಸ್ಟಿಗೆ 2000 ರೂಪಾಯಿ ಭರ್ತಿ ಮಾಡಿ ಬಿಟ್ಟ. ಅದು ಸ್ವಲ್ಪ 4-5 ಸಲ ಹೇಳಬೇಕಾಯ್ತು ನಾವು ನೋಡಿ. ಒಂದು ವೇಳೆ ಸ್ವಲ್ಪ ನಾವು ಏನು ಮಾಡಿದ್ರು ನಮಗೆ 500 ರೂಪಾಯಿ ಪೆಟ್ರೋಲಲ್ಲಿ 500 ರೂಪಾಯಿ ಡೀಸೆಲಲ್ಲಿ 2000 ಡೀಸೆಲ್ ಅಂತೇಳಿ ನಾವು 2000 ರೂಪಾಯಿ ಹಣ ಕೊಟ್ಟು 500 ರೂಪಾಯಿ ಡೀಸೆಲ್ ಹಾಕ್ಕೊಂಡು ಬರಬೇಕಿತ್ತು. ಹಾಗೆ ಆಗೋ ಚಾನ್ಸ್ ಇತ್ತು. ಮತ್ತು ಮತ್ತೊಂದು ಹಾಗೆ ನಡೀತಿತ್ತು.
₹500 ಹಾಕಿ ಮತ್ತೆ ಪುನಃ 1,500 ಹಾಕಿ 1,500 ಪ್ಲಸ್ 500 2,000 ಅಂತ ಹೇಳಿದ್ರು ನಾವು ಅದನ್ನು ನಂಬಬೇಕಾಗ್ತದೆ. ನಾವು ಕರೆಕ್ಟಾಗಿ ಝೀರೋ ಮಾಡಿದ್ದನ್ನು ನಾವು ನೋಡದೆ ಇದ್ದು ನಾವು ಎಲ್ಲಾದರೂ ಇದಾದರೆ ನಾನು ಝೀರೋ ಮಾಡಿದ್ದೆ ಅಂತ ಹೇಳಿದರೆ ನಾವು ಮತ್ತೆ ಅಲ್ಲಿ ಪುನಃ ಜಗಳ ಮಾಡಬೇಕಾಗ್ತದೆ. ನಾವು ಸಹ ಕನ್ಫರ್ಮ್ ಆಗಿ ನೋಡಿದ ಕಾರಣ ನಮಗೆ ಹೇಳಲಿಕ್ಕೆ ಆಗ್ತದೆ. ಇಲ್ಲದಿದ್ದರೆ ನಾವು ಆ ಮೂಮೆಂಟಲ್ಲಿ ಸಹ ಅವರು ಮೋಸ ಮಾಡುವ ಚಾನ್ಸಸ್ ಉಂಟು. ಹೇಗೆ ಮೋಸ ಮಾಡ್ತಾರೆ ಅಂತೇಳಿ ನಾವು ಭಾಳ ಜಾಗರೂಕತೆಯಿಂದ ಇರಬೇಕಾಗ್ತದೆ. ಯಾವ ಟೈಪಲ್ಲಿ ಮೋಸ ಮಾಡ್ತಾರೆ ಅಂತೇಳಿ ಅದನ್ನು ನಾವು ನೋಡಬೇಕಾಗ್ತದೆ ಅಷ್ಟೇ. ಅದರಲ್ಲಿ ಅವರು ಬಾಯಿ ಬಿಡಿಸ್ತಾರಲ್ಲ, ನಾವು ಯಾವ ಊರು ಅದು ನಮ್ಮ ಹತ್ರ ಮಾತಾಡ್ತಾ ಇರ್ತಾರೆ. ನಾವು ಅಂದರೆ ಹಾಗೆ ಮಾತಾಡುವಾಗ ನಮಗೆ ಸಹ ಖುಷಿ ಆಗ್ತದೆ. ಅದೆಲ್ಲ ಅಟೆನ್ಷನ್ ತಪ್ಪಿಸ್ಲಿಕ್ಕೆ ಅಟೆನ್ಷನ್ ನಮ್ಮದು ಇಲ್ಲಿ ಅಟೆನ್ಷನ್ ತಪ್ತದೆ. ಆಯಿತು ಅಂತೇಳಿ ನಾವು ಹಾಗೆ ಅಂತ ಹೇಳಿದರೆ ಹಾಗೆ ಸಹ ಇದಾಗ್ತದೆ. 2 ಜನ ಬಂದರು 2 ಜನ ಸಹ ಮಾತಾಡೋದು, ನಮಗೆ ಟೋಟಲ್ ಕನ್ಫ್ಯೂಷನ್ ಆಗಿದೆ. ಹಾಗೆ ಎಲ್ಲ ವ್ಯವಸ್ಥೆಗಳು ಎಲ್ಲ ಕಡೆಯೂ ಬೇರೆ ಬಿಟ್ಟಿದೆ. ಈಗ ಒಂದು ಮೋಸ ಮಾಡುವಂಥ ಇದು ಪೆಟ್ರೋಲ್ ಪಂಪಲ್ಲಿ ಸಹ ಬೇರೆ ಕಡೆ ಹೋದರೆ ಬೇರೆ ಕಡೆ ಸಹ ಯಾವ ಥರ ಆಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಎಷ್ಟು ಅಲರ್ಟ್ ಆಗಿದ್ರು ಇದು ಅವರು ನಮ್ಮ ಇದು ಹಾಕುವಾಗ ಸಹ ಅವರಿಗೆ ನಾವು ಹಾಕಲಿಕ್ಕೆ ಬಿಡಬಾರ್ದು. ಸ್ವೈಪಿಂಗ್ ಮೆಷಿನಲ್ಲಿ ಅಮೌಂಟ್ ಎಲ್ಲ ನಾವೀಗ 2,000 ಅಂತ ಹೇಳಿ ಅವರು 1,000 ಜಾಸ್ತಿ ಹಾಕಿದರೆ ಅದೇ ನಾವು ಅದನ್ನು ಕರೆಕ್ಟಾಗಿ ನೋಡ್ಬೇಕು. ಇಲ್ಲದ್ರೆ ನಾವೇ ಹಾಕಬೇಕು 2,000 ಅಂತೇಳಿ. ಕೆಲವರಿಗೆ ಗೊತ್ತಾಗುದಿಲ್ಲ ಅಲ್ಲ, ಗೊತ್ತಾಗುದಿಲ್ಲ 2,000 ಅಷ್ಟು. ಕೆಲವೊಮ್ಮೆ ಸ್ವೈಪ್ ಆಗಿದೆ ನಮಗೆ ಡೆಬಿಟ್ ಆಗಿರ್ತದೆ, ಅಲ್ಲಿ ಬಂದಿಲ್ಲ ಅಂತ ಹೇಳ್ತಾರೆ, ಅದು ಸಹ ಒಂದು ಉಂಟು. ಹಾಗೆ ಸಹ ಹೇಳ್ತಾರೆ, ನಮಗೆ ಇಲ್ಲಿ ಮೆಸೇಜ್ ಬಂದಿರುವುದಿಲ್ಲ, ಕೆಲವು ಇಂಟರ್ನೆಟ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಪ್ರಾಬ್ಲಮ್ ಇದ್ದ ಕಾರಣ ಮೆಸೇಜ್ ಬರುವುದಿಲ್ಲ. ಹಾಗಿರುವಾಗ ನಾವು ಆಯ್ತನ್ನು ನಂಬಿ ನಾವು ದೂರ ಹೋದರೆ ಮತ್ತೆ ನಾವು ರಿಟರ್ನ್ ಬರಲಿಕ್ಕೂ ಇದಿಲ್ಲ, ಮತ್ತೆ ಬೇಕಾದಷ್ಟು ಪ್ರೂಫ್ ಸಿಗೋದಿಲ್ಲ. ತುಂಬ ದೂರ ಹೋದ ಮೇಲೆ ನಮಗೆ ಅಲ್ಲಿ ನೆಟ್ವರ್ಕಲ್ಲಿ ಜಾಸ್ತಿ ಕಟ್ಟಾದ್ದು ಗೊತ್ತಾದರೆ ನಾವು ಎಂತ ಮಾಡಲಿಕ್ಕೂ ಅಲ್ಲ, ಪುನಃ ರಿಟರ್ನ್ ಬರುವಾಗೆ ಸಹ ಇಲ್ಲ, ಪುನಃ ಇದು ಮಾಡುವಾಗೆ ಸಹ ಇಲ್ಲ. ಹಾಗೆ ಎಂತ ಸಜೆಷನ್ ಎಂತ, ಎಲ್ಲರೂ ಕೂಡ ಈಗ ಪೆಟ್ರೋಲ್ ಹಾಕುವಾಗ ಅಲ್ಲಿ ಮೀಟರ್ ಸಹ ನೋಡಬೇಕು, ಅಮೌಂಟ್ ಸಹ ನೋಡಬೇಕು. ಮತ್ತೆ ಈಚೆಗೆ ಸ್ವೈಪ್ ಮಾಡುವಾಗ ನಾವೇ ಸ್ವೈಪ್ ಹಣ ಹಾಕಬೇಕು, ಬರೋದು ಇದು ಮಾಡೋದು ಒಳ್ಳೆಯದು. ಇಲ್ಲದಿದ್ದರೆ ನಾವು ಅದನ್ನು ಅಷ್ಟು ಕಣ್ಣಿಗೆ ಅಂದರೆ ಕಣ್ಣಲ್ಲಿ ಎಣ್ಣೆ ಹಾಕಿ ನೋಡಬೇಕು ಅಂತ ಹೇಳ್ತೇವಲ್ಲ, ಆ ಥರ ಅಷ್ಟು ನಿಖರವಾಗಿ ನಾವು ನೋಡಬೇಕಾಗ್ತದೆ. ಇಲ್ಲದಿದ್ದರೆ ನಾವು ಇದು ಮೋಸಕ್ಕೊಳಗಾಗುವ ಚಾನ್ಸಸ್ ಜಾಸ್ತಿ. ನಮಗೆ ಇದು ಗೊತ್ತಿರಲಿಲ್ಲ. ನಾನು ಮತ್ತು ಮಗನ ಹತ್ರ ಬಂದು ಮನೆಯಲ್ಲಿ ಬಂದು ಹೇಳಿದೆ ಹೀಗೆ ಅಂತ. ಆಗ ಅವ ಹೇಳ್ತಾನೆ, ಅಮ್ಮ ಇದು ತುಂಬ ಕಡೆ ನಡೀತದೆ, ಅವರು ಬೇಕಂತಲೇ ಫಸ್ಟಿಗೆ ₹500 ಹಾಕೋದು, ಆಮೇಲೆ ಆಯಿತು ಅಂತ ಹೇಳೋದು, ಪುನಃ ಅದು ನಾವು ಜಾಸ್ತಿ ಹಾಕಲಿಕ್ಕೆ ಹೇಳಿದ್ದೇವೆ ಅಂತ ಹೇಳುವ ಪುನಃ ಅದರಿಂದವೇ ಕಂಟಿನ್ಯೂ ಮಾಡೋದು. ಈ ಥರದ್ದು ಸ್ಕ್ಯಾಮ್ ತುಂಬ ಉಂಟಂತ ಹೇಳ್ತಾರೆ. ತುಂಬ ಜನ ರೀಲ್ಸ್ ಮಾಡಿದಾರಂತೆ, ವಿಡಿಯೋಸ್ ಎಲ್ಲ ಮಾಡಿದಾರಂತ, ಆಯಿತಾ. ನಾವು ನೋಡಿ ಹೆಚ್ಚಿನವರು ಇಂತಹ ವಿಡಿಯೋ ಎಲ್ಲ ನಾವು ಸರ್ಚ್ ಮಾಡೋದೇ ಇಲ್ಲಲ್ಲ, ಇದರ ಬಗ್ಗೆ ಎಲ್ಲ ನಾವು ಹೀಗೆ ಎಂಟರ್ಟೈನ್ಮೆಂಟ್ ವಿಡಿಯೋಸ್ ಮಾತ್ರ ನೋಡ್ತೇವೆ. ಬಟ್ ಇಂಥದ್ದು ಕೂಡ ಅವೇರ್ನೆಸ್ ವಿಡಿಯೋಸ್ ಕೂಡ ನಾವು ನೋಡಬೇಕು ಅಂತ ನನಗೆ ಈಗ ಮನದಟ್ಟಾಯಿತು ಅಷ್ಟೇ. ಹಾಗೆ ಎಲ್ಲರೂ ಕೂಡ ನೋಡಿ ಆಯಿತಾ. ಹಾಗೆ ಇಂತಹ ವಿಡಿಯೋಸ್ ಎಲ್ಲ ಶೇರ್ ಮಾಡಿ. ಈಗ ನಮ್ಮದು ನೋಡಿ ಎಂಟರ್ಟೈನ್ಮೆಂಟ್ ಚಾನೆಲ್, ನಾನೀಗ ಇದರಲ್ಲಿ ಇಂತಹ ಒಂದು ಸ್ಕ್ಯಾಮ್ನ ಬಗ್ಗೆ ಹೇಳಿದ್ದೇನೆ. ಸೊ ಇದನ್ನು ಎಲ್ಲರಿಗೆ ಸಹ ಶೇರ್ ಮಾಡಿ. ನಮ್ಮ ಜೊತೆಗೆ ಒಂದು ಆಗಿದೆ ಇನ್ನೊಂದು, ಅದರಲ್ಲಿ ನಾವು ಫುಲ್ಲು ಇದಕ್ಕೆ ಒಳಗಾಗಿದೆ. ನಮಗೆ ಅವರು ಫಸ್ಟಿಗೆ ತಪ್ಪಿ ಮಾಡಿದ್ದ ಅಂತ ನಮಗೆ ಅನ್ನಿಸ್ತದೆ. ಒಂದು ಪೆಟ್ರೋಲ್ ಪಂಪಲ್ಲಿ ಗಾಡಿಗೆ ನಾವು ಪೆಟ್ರೋಲ್ ಹಾಕಿ ಆಗುವಾಗ ಸ್ವೈಪ್ ಮಾಡಿದೆವು. ಸ್ವೈಪ್ ಮಾಡಿ ಆಗುವಾಗ ಅದು ಡೆಬಿಟ್ ಆಗಲಿಲ್ಲ, ನೀವು ಕ್ಯಾಶ್ ಕೊಡಿ ಅಂತ ಹೇಳಿದರು ಅಲ್ಲಿ ಕೆಲಸದವರಲ್ಲಿ ಇರೋದು. ಸೊ ನಾವು ಕ್ಯಾಶ್ ಕೊಟ್ಟೆವು. ಕ್ಯಾಶ್ ಕೊಟ್ಟು ಮನೆಗೆ ಬಂದು ನೋಡ್ತೇವೆ ನಮಗೆ ಅಕೌಂಟಿಂದ ಡೆಬಿಟ್ ಆಗಿದೆ. ಮತ್ತು ಪುನಃ ನಾವು ನೆಕ್ಸ್ಟ್ ಅಲ್ಲಿಗೆ ಯಾವಾಗ ಹೋಗೋದು, ಅವರದ್ದು ಪುಣ್ಯಕ್ಕೆ ನಾವು ಮತ್ತೊಂದು ಇನ್ನೊಂದು ಎಂತ ಹೇಳಿದರೆ, ಸ್ವೈಪ್ ಮಾಡಿ ಆದಮೇಲೆ ನಾವು ಅದರದ್ದು ರಿಸೀಟ್ ತಗೊಳ್ಳೇಬೇಕು. ಎಲ್ಲಿಗೆ ಹೋಗಲಿ ನಾವು ಸ್ವೈಪ್ ಮಾಡಿದ್ದು ರಿಸೀಟ್ ಒಂದು ತಗೊಂಡು ಬರಬೇಕು. ಹಾಗೆ ಕೆಲವರು ಕೇಳ್ತಾರೆ, ಸೊ ಇದು ಬೇಕಾ, ರಿಸಿಟ್ ಬೇಕಾ ಹೇಳ್ತಾರೆ. ಬೇಕು ಅಂತವೇ ಹೇಳಿ, ಅದು ₹50 ₹100 ರಿಸಿಟ್ ಒಂದು ನಾವು ತಗೊಂಡು ಬರಬೇಕು. ಹಾಗೆ ನಮ್ಮ ಹತ್ರ ರಿಸಿಟ್ ಇತ್ತು. ಮತ್ತು ನಾವು ಅವರಿಗೆ ಫೋನ್ ಮಾಡಿ ಹೇಳುವಾಗ, ನೋಡುವ ನೀವು ಬಂದು ಮಾತಾಡಿ ಅಂತ ಹೇಳಿದರು. ನಾವು ಅಲ್ಲಿಗೆ ಹೇಗೆ ಹೋಗೋದು, ಅದು ಎಲ್ಲಿ ಉಡುಪಿಯಲ್ಲಿ ಏನೋ. ಹಾಗೆ ನೆಕ್ಸ್ಟ್ ಟೈಮ್ ಪುನಃ ಹೋಗುವಾಗ ನಾವು ರಿಸಿಟ್ ತೋರಿಸಿದೆವು, ನಮಗೆ ಬ್ಯಾಂಕಿಂದ ಕಟ್ಟಾಗಿದೆ ಅಂತ ತೋರಿಸಿದೆವು. ಅವರು ವಾದಿಸುವುದೇ ಇಲ್ಲ ನಮಗೆ ಬರಲೇ ಇಲ್ಲ ಅಂತ. ಕೊನೆಗೆ ಅವರು ಯಾವಾಗ ಮಾರ್ಚ್ ಎಂಡಿಗೆ ಅವರದ್ದು ಚೆಕ್ಕಿಂಗ್ ಆಗ್ತದಲ್ಲ, ಅಕೌಂಟ್ ಚೆಕ್ಕಿಂಗ್ ಎಲ್ಲ, ಆಗ ಅವರಿಗೆ ಅಲ್ಲಿ ಎಕ್ಸೆಸ್ ಕಂಡಿದೆ. ಅಂದರೆ ಇವರು ಪುಸ್ತಕದಲ್ಲಿ ಬರೆದದ್ದನ್ನು ಎಲ್ಲ ಸಹ ನಾವು ನೋಡಿದ್ದೇವೆ. ಪುಸ್ತಕದಲ್ಲಿ ನಾವು ನಮ್ಮಿಂದ ಕ್ಯಾಶ್ ಕಲೆಕ್ಟ್ ಮಾಡಿದವರು ಬರೆದಿದ್ದಾರೆ. ಪುನಃ ಇಲ್ಲಿ ನಮ್ಮದು ಸ್ವೈಪ್ ಇದು ನಮಗೆ ಸಹ ಡೆಬಿಟ್ ಆಗಿದೆ. ಅವರು ಅಲ್ಲಿ ನೋಡುವಾಗ 2 ಕಡೆ ಸಹ ಅವರಿಗೆ ಡಬಲ್ ಇದು ಸಿಕ್ಕಿದೆ, ಕರೆಕ್ಟಾಗಿ ಇದು ಮಾಡಿದ್ದು. ಸೊ ಹಾಗೆ ಸಹ ಮಾಡ್ತಾರೆ. ಊರಿನಿಂದ ಬಂದವರೆಲ್ಲಾದರೆ ನಮಗೆ ಗೊತ್ತಾಗುವಾಗ ನಾವು ತುಂಬ ದೂರ ಹೋಗಿರ್ತೇವೆ, ರಿಟರ್ನ್ ಬರಲಿಕ್ಕೆ ಸಹ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಕೆಲವೊಂದು ಸತಿ ಗಾಡಿ ಮಧ್ಯದಲ್ಲಿ ಬಾಕಿ ಆಗೋ ಚಾನ್ಸಸ್ ಇರ್ತದೆ. ಹೀಗೆಲ್ಲ ತುಂಬ ಅದರಲ್ಲಿ ಇದು ಉಂಟು. ಸೊ ನಾವು ಎಲ್ಲರೂ ಸಹ ಜಾಗೃತೆಯಾಗಿರುವ ಇದರ ಬಗ್ಗೆ. ಇವತ್ತಿನ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್. ಸ್ಟೇ ಹ್ಯಾಪಿ, ಹೆಲ್ದಿ ಆ್ಯಂಡ್ ಫಿಟ್. ಜೈ ಶ್ರೀರಾಮ್.